ಈಗಾಗಲೇ ಲೋಕಸಭಾ ಚುನಾವಣೆ ಮುಗಿದಿದೆ, ಫಲಿತಾಂಶ ಬಂದಿದೆ. ನಮ್ಮ ಲೋಕಸಭಾ ಕ್ಷೇತ್ರದಿಂದ BJPಯ ಬ್ರಜೇಶ್ ಚೌಟರ್ ಅವರು ಆಯ್ಕೆಯಾಗಿದ್ದಾರೆ. ಅವರನ್ನು ನಾನು ಅಭಿನಂದಿಸುತ್ತಿದ್ದೇನೆ. ಅದೇ ರೀತಿ ಈ ಒಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನನಗೆ ಒಂದು ರಾಷ್ಟ್ರೀಯ ಪಕ್ಷದಿಂದ ಒಂದು ಅಭ್ಯರ್ಥಿಯಾಗಿ ನನ್ನನ್ನು ಇಲ್ಲಿ ಆರಿಸಿ ಕಳಿಸಿದ್ರು. ಬಹಳಷ್ಟು ಒಂದು ಗೌರವ ನನಗೆ ಪಕ್ಷ ಕೊಟ್ಟಿದೆ. ಇದಕ್ಕಾಗಿ ನಾನು ಈ ಹಿಂದೆ ಹೇಳಿದ್ದೆ, ನಮ್ಮ ಪಕ್ಷದ ರಾಷ್ಟ್ರ ಮಟ್ಟದ ಎಲ್ಲ ನಾಯಕರುಗಳಿಗೆ, ರಾಜ್ಯದ ನಾಯಕರುಗಳಿಗೆ, ಹಾಗೆ ಜಿಲ್ಲೆಯ ನಾಯಕರುಗಳಿಗೆ ಹಾಗೂ ನನ್ನ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ನಾನು ಧನ್ಯವಾದವನ್ನು ಹೇಳಿದ್ದೆ. ಇಂದು ಅದೇ ಮಾತನ್ನು ನಾನು ಮತ್ತೆ ಹೇಳ್ತಾ ಇದ್ದೇನೆ. ಬಹುಶಃ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದುಕೊಂಡವನಿಗೆ ಇವತ್ತು ಒಂದು ಲೋಕಸಭಾ ಅಭ್ಯರ್ಥಿಯನ್ನಾಗಿ ನನ್ನನ್ನು ಮಾಡಿದರು. ಅದರ ನಂತರ ಪಕ್ಷದ ರಾಷ್ಟ್ರ ನಾಯಕರು ಒಳ್ಳೆಯ ರೀತಿಯ ಸಹಕಾರಗಳನ್ನು ಕೊಟ್ಟಿದ್ದಾರೆ. ಹಾಗೆ ರಾಜ್ಯದ ನಾಯಕರುಗಳು, ಜಿಲ್ಲೆಯ ನಾಯಕರುಗಳು, ವಿಶೇಷವಾಗಿ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ಅರ್ಪಿಸ್ತಿದ್ದೇನೆ. ಚುನಾವಣೆ ಅಂದ ಮೇಲೆ ಸೋಲು ಗೆಲುವು ಅನ್ನುವಂಥದ್ದು ಸರ್ವೇ ಸಾಮಾನ್ಯ. ಬಹುಶಃ ಮಂಗಳೂರಿನ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಎದುರಿಸಬೇಕಾದಂಥ ಸಮಯದಲ್ಲಿ, ನಾವು ಟಿಕೆಟ್ ಪಡೆಯುವಂಥ ಸಮಯದಲ್ಲಿ ಎಲ್ಲರಲ್ಲೊಂದಿತ್ತು, ಮಂಗಳೂರಿನಲ್ಲಿ ಟಿಕೆಟ್ ಪಡೆಯೋದು ವೇಸ್ಟ್, ಇಲ್ಲಿ ಗೆಲ್ಲುವಂತೂ ಸಾಧ್ಯವೇ ಇಲ್ಲ. ಭಾಳ ಅಂತರದ ಮಾತುಗಳನ್ನು ಜನಗಳು ಆಡ್ತಾಯಿದ್ರು. ಬಹುಶಃ ನಮಗೆ ಸಿಕ್ಕಿದಂತಹ ಕೆಲವು ದಿನಗಳಲ್ಲಿ ನಾನೊಂದು 6,15,000 ಹತ್ತಿರ ಮತಗಳನ್ನು ತೆಗೆದುಕೊಂಡಿದ್ದೇನೆ ಅಂತ ಹೇಳಿದರೆ ಖಂಡಿತವಾಗಲೂ ನನಗೆ ಹೆಮ್ಮೆ ಇದೆ. ಒಂದು ಒಳ್ಳೆಯ ಪ್ರಯತ್ನ ನನ್ನ ಕಾರ್ಯಕರ್ತರು ಹಾಗೆ ಪಕ್ಷದ ನಾಯಕರುಗಳ ಮುಖಾಂತರ ನಾವು ಮಾಡಿದ್ದೇವೆ ಅನ್ನೋದಕ್ಕೆ ತುಂಬ ಸಂತೋಷವಿದೆ. ಬಹುಶಃ ಸಿಕ್ಕಂಥ ಸಮಯದಲ್ಲಿ ಬಹುಶಃ ನಾನೊಂದು ಕೆಲವೊಂದು ಕ್ಷೇತ್ರಗಳಿಗೆ ಕನಿಷ್ಠ ಒಂದು 6 ಗಂಟೆ ಕೂಡ ನನ್ನ ಸಮಯವನ್ನು ಕೊಡಲಿಕ್ಕೆ ನನಗಾಗಲಿಲ್ಲ. ವಿಶೇಷವಾಗಿ ಹೇಳಬೇಕಂದ್ರೆ ನಮ್ಮ ಮಂಗಳೂರು ದಕ್ಷಿಣ ಇರ್ಬೋದು, ಮಂಗಳೂರು ಉತ್ತರ ಕ್ಷೇತ್ರ ಇರ್ಬೋದು, ಒಂದು 24 ಗಂಟೆಯಲ್ಲಿ ದಿವಸದ ಒಟ್ಟಿಗೆ ನಾನು ಈ ಚುನಾವಣೆಯಲ್ಲಿ ಒಂದು 6-7 ಗಂಟೆ ಕೂಡ ಸಮಯವನ್ನು ಪೂರ್ತಿ ಕೊಡಲಿಕ್ಕೆ ನನಗಾಗಲಿಲ್ಲ. ಆದರೆ ಪಕ್ಷದ ನಾಯಕರುಗಳಿದ್ದರು ಅಂತ ಹೇಳಿ ಎಲ್ಲರೂ ಕೆಲಸ ಮಾಡಿದ್ದಾರೆ. ಈ ಮಟ್ಟಿಗೆ ಮತವನ್ನು ಪಡೆದಿದ್ದೇವೆ ಅನ್ನೋದಕ್ಕೆ ಸಂತೋಷವಿದೆ. ಬಹುಶಃ ಈ ಹಿಂದೆ ಯಾವಾಗ ಕಾಂಗ್ರೆಸ್ ಪಕ್ಷ ಏನು ಮತ ಪಡೆದಿದ್ರು ಎಲ್ಲ ಅಭ್ಯರ್ಥಿಗಳಿಗಿಂತ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಈ ಬಾರಿ ಸುಮಾರು 1,14,000 ಮತ ನಾವು ಹೆಚ್ಚಿಗೆ ಪಡೆದಿದ್ದೇವೆ ಅನ್ನೋದಂಥ ಸಂತೋಷ ಕೂಡ ನನಗಿದೆ. ಅದೇ ರೀತಿ ಈ ಒಂದು ಪಕ್ಷದಲ್ಲಿ ನಾನು ಸೋತಿರ್ಬೋದು, ಆದರೆ ನಾನು ಮೊದಲಿಂದ ಹೇಳ್ತಾ ಇದ್ದೆ, ಯಾವುದೇ ಇದರಲ್ಲಿ ಆ ಪಕ್ಷದ ನಮ್ಮ ಕಾರ್ಯಕರ್ತರು ನನಗೆ ಕೊಟ್ಟಿದ್ದಂತಹ ಒಂದು ನನ್ನನ್ನು ಅವರು ಸ್ವಾಗತ ಮಾಡ್ತಿದ್ದ ರೀತಿ ಅಥವಾ ಅವರು ಸ್ಪಂದಿಸಿರುವಂಥದ್ದು, ಹಗಲಿರುಳು ದುಡಿದಿದ್ದಂಥದ್ದು, ಅದನ್ನು ನೋಡಿ ನಾನು ಹೇಳಿದ್ದೆ, ಖಂಡಿತವಾಗ್ಲೂ ಪಕ್ಷ ಗೆಲ್ಲಿ ಸೋಲ್ಲಿ ನಾನು ನಿಮ್ಮೊಟ್ಟಿಗೆ ಇರ್ತೇನೆ, ಇದು ಅಂತ್ಯವಲ್ಲ ಆರಂಭ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೆ. ಖಂಡಿತವಾಗ್ಲೂ ಈ ಮಾತನ್ನು ನಾನು ಉಳಿಸ್ಕೊಳ್ತಿದ್ದೇನೆ. ಇನ್ನು ಬರುವ 1-1.5 ವರ್ಷಗಳಲ್ಲಿ ಈ ಪಕ್ಷವನ್ನು ಸದೃಢವಾಗಿ ಪ್ರತಿ ಬೂತ್ ಮಟ್ಟದಲ್ಲಿ ಸಂಘಟಿಸುವಂಥ ಕೆಲಸ ನಾನು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಶಕ್ತಿಯನ್ನು ನಮ್ಮ ನಾಯಕರು ಅವ್ರನ್ನ ತೆಗೆದುಕೊಂಡು ಹೋಗಿ ನಾನು ಮಾಡ್ತೇನೆ ಅನ್ನುವಂಥ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತಿದ್ದೇನೆ. ಇಲ್ಲಿ ವಿಶೇಷವಾಗಿ ರಾಷ್ಟ್ರ ಮಟ್ಟದ ನಾಯಕರು ನಿನ್ನೆಯೂ ಕೂಡ ನನ್ನನ್ನು ಸಂಪರ್ಕ ಮಾಡಿದರು. ಬಹಳಷ್ಟು ಏನು ಹೇಳ್ತೇವೆ ನಾವು, ನನಗೆ ತುಂಬ ಒಳ್ಳೆಯ ರೀತಿಯಿಂದ ಯು ಫಾಟ್ ಲೈಕ್ ಎ ಲಯನ್, ಡೋಂಟ್ ವರಿ, ವಿ ಆರ್ ವಿತ್ ಯು ಅಂತ ಹೇಳಿ ಅನ್ನೋಂಥ ಮಾತನ್ನು ನನಗೆ ಹೇಳಿದರು. ಭಾಳ ಸಂತೋಷ ಆಯಿತು. ಒಬ್ಬ ರಾಷ್ಟ್ರ ಮಟ್ಟದ ನಾಯಕರು ಕೂಡ ಇಂಥ ಒಂದು ದಿವಸದಲ್ಲಿ ನನಗೆ ಕಾಲ್ ಮಾಡಿ ಮಾತಾಡಿದರೆ ಅವರಿಗೆ ನನ್ನ ಮೇಲೆ ಏನೋ ಒಂದು ಒಳ್ಳೆಯ ಭರವಸೆಗಳನ್ನು ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು. ಖಂಡಿತವಾಗ್ಲೂ ಅಂಥ ನಾಯಕರ ಭರವಸೆ ಯಾವತ್ತೂ ಕೂಡ ಹುಸಿಯಾಗದ ಹಾಗೆ ನೋಡುವಂಥ ಜವಾಬ್ದಾರಿ ಕೂಡ ನನಗಿದೆ, ಅದನ್ನು ಮಾಡ್ತೇನೆ ಅನ್ನುವಂಥದ್ದು. ನಾನು ಈ ಹಿಂದೆ ಪಕ್ಷದಲ್ಲಿ ನಾವು ನೋಡಿದ್ದೇವೆ, ಪಕ್ಷ ಸಂಘಟನೆಯ ವಿಚಾರದಲ್ಲಿ ಹೇಳಬೇಕಂತಾದರೆ ನಾವು ಕಾಂಗ್ರೆಸ್ ಪಕ್ಷ ಸ್ವಲ್ಪ ಸಂಘಟನೆಯಲ್ಲಿ ನಾವು ಸ್ವಲ್ಪ ಹಿಂದೆನೇ ಇದ್ದೇವೆ ಅನ್ನುವಂಥ ಮಾತನ್ನು ನಾವು ಒಪ್ಪಿಕೊಳ್ಳೇಬೇಕಾಗುತ್ತೆ. ಯಾಕಂದರೆ ನಮ್ಮಲ್ಲಿ ಬೂತ್ ಮಟ್ಟದಲ್ಲಾಗಲಿ ಸರಿಯಾದಂತಹ ಒಂದು ಸಂಘಟನೆ ಸ್ವಲ್ಪ ಕಡಿಮೆ ಇದೆ. ಇದನ್ನು ಖಂಡಿತವಾಗಲೂ ಮುಂದಿನ ದಿವಸದಲ್ಲಿ ಬಲಿಷ್ಠವಾಗಿ ಮಾಡ್ತೇವೆ ಅನ್ನುವಂಥ ಮಾತನ್ನು ನಾನು ಮತ್ತೊಮ್ಮೆ ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ. ಇವತ್ತು ರಾಜ್ಯದಲ್ಲಿ ನಾವು ನೋಡಬೇಕು ಅಂತಾದರೂ ಕೂಡ ಬಹುಶಃ ಕರ್ನಾಟಕ ಸರ್ಕಾರದ ಸಾಧನೆಯನ್ನು ಯಾರೂ ಕೂಡ ಅಲ್ಲಗೆಳೆಯುವಂತಿಲ್ಲ. ಇವತ್ತು ಗ್ಯಾರಂಟಿ ಯೋಜನೆಗಳಿಂದ ಏನು ಆಗಿದೆ ಅನ್ನುವಂಥದ್ದನ್ನು ಕೂಡ ಯಾರೂ ಅಲ್ಲಗೆಳೆಯುವಂತಿಲ್ಲ. ಆದರೆ ಕೇವಲ 9 ಸೀಟ್ ಬಂದಿರುವಂಥದ್ದು ಖಂಡಿತವಾಗಲೂ ಬಹುಶಃ ಈ ಜನರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳುವಂಥ ಅಗತ್ಯ ಇದೆ.
ಇವತ್ತು ಮಂಗಳೂರಿನ ವಿಚಾರದಲ್ಲಿ ಹೇಳಬೇಕು ಅಂತಂದರೆ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತೇವೆ. ಖಂಡಿತವಾಗ್ಲೂ ನಾನು ಎಲ್ಲ ಮತದಾರರಿಗೂ ನಾನು ಹೃದಯಪೂರ್ವಕ ಧನ್ಯವಾದವನ್ನು ಹೇಳೋಕ್ಕೆ ಇಚ್ಛಿಸ್ತೇನೆ. ಆದರೆ ಒಂದು ಮಾತು ನಾನು ಖಂಡಿತವಾಗ್ಲೂ ಇಲ್ಲಿ ಹೇಳಲೇಬೇಕಾಗುತ್ತೆ. ಯಾಕೆಂತ ಹೇಳಿದರೆ, ಚುನಾವಣೆ ಸಂದರ್ಭದಲ್ಲಿ ನಮ್ಮ ಅವಿಭಾಜಿತ ಜಿಲ್ಲೆಗಳಲ್ಲಿ ನಾವು ಅಯೋಧ್ಯೆ ಇದನ್ನು ನಾವು ಹೇಳ್ತಾ ಇರ್ತೇವೆ. ಆದರೆ ಅಯೋಧ್ಯೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಸೋಲಿಸಿದ್ದಾರೆ, ಆದರೆ ಮಂಗಳೂರಿನವರು ಅಯೋಧ್ಯೆ ಅಂತಿದ್ದಾರೆ. ಬಹುಶಃ ಇದು ನಾವು ಬುದ್ಧಿವಂತರ ಅಂತ ಹೇಳುವಂಥ ಒಂದು ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಮೂಡುತ್ತೆ ಅನ್ನುವಂಥದ್ದು ಬಹಳಷ್ಟು ಸಂತೋಷದ ವಿಚಾರ ಅಂತ ಹೇಳಿದರೆ, ಈ ಚುನಾವಣೆಯನ್ನು ಒಬ್ಬ ಅಭ್ಯರ್ಥಿಯಾಗಿ ನಾನು ಏನು ಒಂದು ಎಥಿಕ್ಸ್ ಅನ್ನೋದಿದೆ ಈ ಚುನಾವಣೆಯಲ್ಲಿ, ಚಾಚು ತಪ್ಪದೆ ಬಹಳಷ್ಟು ಒಳ್ಳೆಯ ರೀತಿಯಿಂದ ಈ ಚುನಾವಣೆಯನ್ನು ನಾವು ಎದುರಿಸಿದ್ದೇವೆ ಅನ್ನುವಂಥ ಒಂದು ಸಂತೃಪ್ತಿ ಕೂಡ ನನಗಿದೆ. ಎಲ್ಲೂ ಕೂಡ ಅನಗತ್ಯ ಟೀಕೆಗಳನ್ನು ಮಾಡಲಿಕ್ಕೆ ಹೋಗಲಿಲ್ಲ. ಏನು ಅಭಿವೃದ್ಧಿ ವಿಚಾರಗಳು ಇದೆ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ ಬೇಕು, ಇದರ ವಿಚಾರವಾಗಿ ಮಾತನಾಡಿದ್ದೆ. ಯಾವ ರೀತಿ ಅಭಿವೃದ್ಧಿ ಮಾಡಬೇಕೆನ್ನುವಂಥ ಒಂದು ನನ್ನಲ್ಲಿದ್ದಂಥ ವಿಷನ್ ಏನಿದೆ ಇದನ್ನು ಜನಗಳ ಮುಂದೆ ಇಟ್ಟಿದ್ದೆ. ಬಹುಶಃ ನಾನು ಇವತ್ತು ನನ್ನ ಇಲ್ಲಿ ವಿಜಯ ಆಗಿರುವಂಥ ಅಭ್ಯರ್ಥಿ ಮಿತ್ರರಲ್ಲಿ ಕೂಡ ನಾನು ಹೇಳೋದೇನಂತ, ಸಂಸದರಲ್ಲಿ ಹೇಳೋದೇನಂತ ಹೇಳಿದ್ರೆ, ದಯವಿಟ್ಟು ಬೇರೆ ಬೇರೆ ವಿಚಾರಗಳನ್ನು ಬಿಡುವ, ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ನೀವು ಏನು ಒಳ್ಳೆಯ ಕೆಲಸ ಮಾಡ್ತೀರಿ, ಯಾವತ್ತೂ ಕೂಡ ನಾನು ನಿಮ್ಮೊಟ್ಟಿಗೆ ನನ್ನ ಪೂರ್ಣ ಸಹಕಾರ ಇದೆ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಆದ್ದರಿಂದ ಈ ಜಿಲ್ಲೆಯಲ್ಲಿ ಏನು ಒಂದು ನಾವು ನೋಡ್ತಿದ್ದೇವೆ, ಈ ಸಾಮರಸ್ಯದ ಕೊರತೆ, ದಯವಿಟ್ಟು ಇದನ್ನು ಮತ್ತೆ ಈ ಸಾಮರಸ್ಯದ ಗತವೈಭವ ಮರಳಿ ತರುವಲ್ಲಿ ತಮ್ಮ ಸಹಕಾರ ಕೊಡಬೇಕು, ತಾವು ಮಾಡಬೇಕು. ಅದರೊಟ್ಟಿಗೆ ಅಭಿವೃದ್ಧಿ ಯೋಜನೆಗಳು ಈ ಜಿಲ್ಲೆಗೆ ಬರುವಂತೆ ಮಾಡಲಿ ತಾವು ಕೂಡ ಪ್ರಯತ್ನ ಮಾಡ್ತೀರಿ. ತಮ್ಮೊಟ್ಟಿಗೆ ನಾನು ಇರ್ತೇನೆ. ಯಾವ ಒಳ್ಳೆಯ ಕೆಲಸಗಳನ್ನು ಯಾವುದು ಮಾಡೋದಾದರೂ ಕೂಡ ಪಕ್ಷ ಭೇದ ಮರೆತು ನನ್ನ ಪೂರ್ಣ ಸಹಕಾರ ಅವರಿಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತಿದ್ದೇನೆ. ಹಾಗೆ ವಿಶೇಷವಾಗಿ ನನ್ನ ಪತ್ರಕರ್ತ ಮಿತ್ರರು, ದೃಶ್ಯ ಮಾಧ್ಯಮದವರು ಒಳ್ಳೆಯ ವಿಚಾರಗಳನ್ನು ಜನರಿಗೆ ತಲುಪಿಸುವಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದೀರಿ. ನಿಮ್ಮಗಳ ಸಹಕಾರಗಳನ್ನು ಕೂಡ ಯಾವತ್ತೂ ಮರೆಯುವುದಿಲ್ಲ. ಪದ್ಮರಾಜ್ ಯಾವತ್ತೂ ಕೂಡ ಯಾರನ್ನು ಮರೆಯುವಂಥ ಕೆಲಸ ಯಾವತ್ತೂ ಮಾಡಲಿಲ್ಲ, ಮುಂದೆಯೂ ಕೂಡ ಯಾವತ್ತೂ ಮಾಡೋದಿಲ್ಲ. ಪ್ರತಿಯೊಂದು ವಿಚಾರ ಒಳ್ಳೊಳ್ಳೆ ಕೆಲಸಗಳನ್ನು ಈ ಜಿಲ್ಲೆಯ ಒಂದು ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಒಂದು ಒಳ್ಳೆಯ ವಾತಾವರಣ, ಒಂದು ವ್ಯವಸ್ಥೆಯನ್ನು ನಾವು ಮಾಡಲು ಏನೆಲ್ಲ ಕೆಲಸಗಳು ಬೇಕು ಇದನ್ನು ಮುಂದಿನ ದಿನಗಳಲ್ಲಿ ನೀವು ಎಲ್ಲರೂ ಸೇರಿ ಒಟ್ಟಾಗಿ ಮಾಡುವ. ನಿಮ್ಮ ಪ್ರೋತ್ಸಾಹಗಳು ಕೂಡ ಇದೇ ರೀತಿ ಇರಲಿ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ. ವಿಶೇಷವಾಗಿ ಇವತ್ತು ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ರಾಷ್ಟ್ರ ಮಟ್ಟದ ನಮ್ಮ ನಾಯಕರುಗಳನ್ನು ನಾನು ಅಭಿನಂದಿಸಲೇಬೇಕು. ಯಾಕೆಂತ ಹೇಳಿದರೆ, ಇವತ್ತು ಎಕ್ಸಿಟ್ ಪೋಲಲ್ಲಿ ಏನೆಲ್ಲ ರಿಪೋರ್ಟ್ಗಳು ಬರ್ತಾ ಇದ್ದು ಬಹುಶಃ ಎಲ್ಲ ತಲೆ ಕೆಳಗಾಗಿರುವಂಥದ್ದು. ಇವತ್ತು ಸುಮಾರು 115ಕ್ಕಿಂತಲೂ ಮಿಕ್ಕಿ ಹೆಚ್ಚಿನ ಸ್ಥಾನಗಳನ್ನು ಇಂಡಿಯಾ ಅಲಯನ್ಸ್ ಗೆದ್ದಿರುವಂಥದ್ದು. ಬಹುಶಃ ಈ ದೇಶ ಹೆಚ್ಚುವರಿ ಸ್ಥಾನಗಳನ್ನು ಗೆಲ್ಲಿರುವಂಥದ್ದು ಖಂಡಿತವಾಗ್ಲೂ ಒಂದು ಬದಲಾವಣೆಯ ಗಾಳಿ. ಜನಗಳು ಏನು ಬಯಸ್ತಿದ್ದಾರೆ ಅದು ಆಗಿದೆ. ನಮ್ಮ ಕೋಸ್ಟಲ್ ಡಿಸ್ಟ್ರಿಕ್ಟ್ನಲ್ಲಿ ಮಾತ್ರ ಇದು ಯಾಕೆ ಆಗಲಿಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ನಾವು ಎಲ್ಲರೂ ಆಲೋಚಿಸಬೇಕಾದಂಥ ಅಗತ್ಯ ಇದೆ. ಆದರೆ ಮುಂದಿನ ದಿವಸಗಳಲ್ಲಿ ಖಂಡಿತವಾಗ್ಲೂ ಜನಗಳು ಇನ್ನೊಮ್ಮೆ ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಅದೇ ಯಾರ್ದು ಪ್ರಯತ್ನ ಏನೇ ಇದ್ದರೂ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡುವಂಥ ಒಳ್ಳೆಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನಗಳು ನಮ್ಮೆಲ್ಲರಿಂದ ಆಗಲಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಈ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಪದ್ಮರಾಜ್ ಪೂಜಾರಿ ಅವರು ನಿಂತಿದ್ದರು. ಇಲ್ಲಿ ಒಂದು ಪ್ರಚಾರ ಇತ್ತು, ಇಲ್ಲಿ ಕಾಂಗ್ರೆಸ್ ಪಕ್ಷ ಯಾಕೆ ನಿಲ್ಲುವುದಿಲ್ಲ ಅಂತ ಪ್ರಶ್ನೆ ಕೂಡ ಹೇಳ್ತಾ ಇದ್ರು. ನಮಗೆ ಅಷ್ಟು ಓಟು ಕಳೆದ ಸಾರಿ ಸಿಕ್ಕಿದೆ, ಅದರಿಂದ ಸರಿ ಅಷ್ಟು ಓಟು ಸಿಕ್ಕಿದೆ, ಈ ಸಾರಿ ನಾವು 3 ಲಕ್ಷಕ್ಕೆ ಹೋಗ್ತೀವಿ ಅನ್ನೋಂಥ ಮಾತನ್ನು ಕೂಡ ಹೇಳಿದರು. ಆದರೆ ಚುನಾವಣೆ ಬಹುಶಃ ಸೋಲು ಗೆಲುವು ಅದನ್ನು ನಾವು ವಿಮರ್ಶಾತ್ಮಕ ದೃಷ್ಟಿಯಲ್ಲಿ ನೋಡಿಕೊಂಡು ಮುಂದೆ ಏನು ಮಾಡಬೇಕು ಅನ್ನುವಂಥದ್ದನ್ನು ಪದ್ಮರಾಜ್ ಪೂಜಾರಿ ಅವರು ಮಾತಾಡಿದರು. ಇವತ್ತು ಕರಾವಳಿ ಎಲ್ಲೂ ಕೂಡ ಇವತ್ತು ಮಂಗಳೂರು, ಉಡುಪಿ, ಉತ್ತರ ಕನ್ನಡ ಜಿಲ್ಲೆ ಎಲ್ಲಿ ಕಾಂಗ್ರೆಸ್ ಹಿನ್ನಡೆ ಆಗಿದೆ, ನಮ್ಮಲ್ಲಿ ಮಾತ್ರ ಅಲ್ಲ. ಆದರೆ ಆ ಕ್ಷೇತ್ರಗಳ ಪೈಕಿ ನಾವು ಸ್ವಲ್ಪ ಮಟ್ಟಿಗೆ
ಈ ಒಂದು ಹೋರಾಟವನ್ನು ಕೊಟ್ಟಿದ್ದೇವೆ. ಇತರ ಕ್ಷೇತ್ರಕ್ಕೆ ಹೋಲಿಕೆ ಮಾಡಿದರೆ ಕರಾವಳಿ ನಮ್ಮ ಈ ಒಂದು ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಬಹುಶಃ ಅಂತರ ಅವರಿಗಿಂತ ನಾವು ಉತ್ತಮ ಸ್ಥಿತಿಯಲ್ಲಿದೆ ಅಂತ ಹೇಳಬೇಕಾಗಿ, ಆದರೆ ನಮಗೆ ಪೂರ್ಣ ಪ್ರಮಾಣದ ಸಮಾಧಾನ ಉಂಟು ಅಂತಲ್ಲ. ಈ ಸಂದರ್ಭದಲ್ಲಿ ದೇಶದಲ್ಲಿ ಕೂಡ ಇವತ್ತು ಒಂದು ಹಂತದಲ್ಲಿ ನಮಗೆ ಕೆಲವು ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಇತ್ತು. ವಿರೋಧ ಪಕ್ಷವು ಎಲ್ಲಿದೆ, ವಿರೋಧ ಪಕ್ಷಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಮಾತಾಡ್ತೇವೆ. ಪ್ರಾರಂಭ ಹಂತದಲ್ಲಿ ನಾವು ಅಧಿಕಾರದ ಹತ್ತಿರ ಬಂದಿದ್ದೇವೆ. ನಾವು ನೈತಿಕವಾಗಿ ಗೆದ್ದಿದ್ದೇವೆ. ಮಾಧ್ಯಮ ಕೂಡ ಅದನ್ನು ಹೇಳ್ತದೆ. ಬಿಜೆಪಿಯವರು ನೈತಿಕವಾಗಿ ಸೋತಿದ್ದಾರೆ. ಅವರು 400ಕ್ಕಿಂತ ಹೆಚ್ಚು ಸೀಟ್, 400 ಪಾರ್, 400ಗಿಂತ ಮೇಲೆ ಅಂತೇಳಿ. ಬಹುಶಃ ಅದು ಈಗ ಅವರ ಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಹೇಳಿದರೆ, ಅಧಿಕಾರನ ಉಳಿಸ್ಕೊಳ್ಳುವಂಥ ಒಂದು ಸಂದರ್ಭ ಕೂಡ ಬಂದಿದೆ. ಇವತ್ತು ಬಹುಶಃ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ, ಪ್ರಿಯಾಂಕಾ ಗಾಂಧಿ ಅವರ ನೇತೃತ್ವದಲ್ಲಿ, ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ, ಮಲ್ಲಿಕಾರ್ಜುನ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಪ್ರಬಲ ಹೋರಾಟವನ್ನು ಮಾಡಿ ನಮ್ಮ ಒಕ್ಕೂಟ ಎಲ್ಲ ಪಕ್ಷಗಳು ಪ್ರಬಲವಾದಂಥ ಹೋರಾಟವನ್ನು ಕೊಟ್ಟು, ನಾನು ಮತ್ತೊಮ್ಮೆ ಹೇಳ್ತೀನಿ, ನಾವು ನೈತಿಕವಾಗಿ ಗೆದ್ದಿದ್ದೇವೆ. ಈ ಒಂದು ಈಗೂ ಕೂಡ ಹಗ್ಗ ಜಗ್ಗಾಟ ಎಲ್ಲಿ ತಲುಪುತ್ತೆ ಅಂತ ಹೇಳುವ ನಿರೀಕ್ಷೆ ಹಂತದಲ್ಲಿದೆ. ಕಾಂಗ್ರೆಸ್ ಪಕ್ಷ ನಿಮಗೆ ಗೊತ್ತಿದೆ, ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ಒಕ್ಕೂಟವನ್ನು ಸೋಲಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಇಡಿ ಇರ್ಬೋದು, IT ಇರ್ಬೋದು, ಬೇರೆ ಬೇರೆ ಏಜೆನ್ಸಿಗಳಿರ್ಬೋದು, ಚುನಾವಣಾ ಆಯೋಗ ಇರ್ಬೋದು, ಅಥವಾ ನಮ್ಮ ದುಡ್ಡನ್ನು ಈ ನಮ್ಮ ಬ್ಯಾಂಕ್ ಅಕೌಂಟನ್ನು ಫ್ರೀಸ್ ಮಾಡಿರ್ತಕ್ಕಂಥ ಇರ್ಬೋದು. ಇದು ಕೂಡ ನಮಗೆ ಬಹುಶಃ ನಮ್ಮನ್ನು ಕೈಕಟ್ಟಿ ಚುನಾವಣೆಗೆ ಇಳಿಸಿದಂತೆ ಆಗಿದೆ. ಇದು ಕೂಡ ನಾವು ಉಲ್ಲೇಖ ಮಾಡಬೇಕಾಗಿದೆ. ಆದರೂ ಕೂಡ ಜನ ಎದ್ದು ಇವತ್ತು ಹೋರಾಟವನ್ನು ಕೊಟ್ಟಿದ್ದಾರೆ. ಈ ಇಲೆಕ್ಟ್ರಾಲ್ ಬಾಂಡ್ ದೊಡ್ಡ ಹಗರಣ ಅಂತ ಹೇಳುವ ಮಾತನ್ನು ನಾವು ಹೇಳಿದ್ದು ಬಹುಶಃ ದೊಡ್ಡ ಪ್ರಮಾಣದಲ್ಲಿ ಕೆಲವು ಕಂಪನಿಗಳಿಂದ, ಅದು ಬೇರೆ ಬೇರೆ ಕಂಪನಿಗಳು, ಎಲ್ಲಿವರೆಗೆ ಅಂತೇಳಿ ಬೀಫ್ ರಫ್ತು ಮಾರಾಟ ಮಾಡುವಂಥ ಕಂಪನಿಗಳಿಂದ ಹಿಡಿದು ಬೇರೆ ಬೇರೆ ಕಂಪನಿಗಳಿಂದ ಕೂಡ ಇವತ್ತು ಹಣ ಪಡೆದಿರತಕ್ಕಂಥದ್ದಾಗಿದೆ ಅನ್ನೋಂಥ ಮಾತನ್ನು ಕೂಡ ಹೇಳಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀನಿ. ಪ್ರತಿ ರೀತಿಯಲ್ಲಿ ಇವತ್ತು ನಮಗೆ ಪ್ರತಿಕೂಲವಾದ ವಾತಾವರಣದ ಮಧ್ಯೆ ಕೂಡ ಒಂದು ಒಳ್ಳೆಯ ಸಾಧನೆಯನ್ನು ಕಾಂಗ್ರೆಸ್ ಮಾಡಿದೆ. ಒಂದು ರೀತಿಯಲ್ಲಿ ನಾವು ರಾಷ್ಟ್ರೀಯ ಮಟ್ಟದ ನಾಯಕರ ಒಂದು ಕೆಲಸ ಕಾರ್ಯಗಳಿಗೆ ನಾವೆಲ್ಲ ಅಭಿನಂದನೆ ಸಲ್ಲಿಸಬೇಕು. ಈ ಒಂದು ಸಂದರ್ಭದಲ್ಲಿ ಮುಂದಿನ ಹಂತದಲ್ಲಿ ಬಹುಶಃ ಈ ರಾಷ್ಟ್ರದಲ್ಲಿ ಒಂದು ಬದಲಾವಣೆಯ ಒಂದು ಏನು ನಮ್ಮ ನಿರೀಕ್ಷೆ ಇತ್ತು, ಇವತ್ತು ಸಂವಿಧಾನವನ್ನು ಉಳಿಸ್ತಕ್ಕಂಥದ್ದು, ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥದ್ರಲ್ಲಿ ಜನ ಅದಕ್ಕೆ ನಮ್ಮ ಜೊತೆ ನಿಂತಿದ್ದಾರೆ ಅನ್ನುವಂಥ ಮಾತನ್ನು ಹೇಳಬೇಕಾಗಿದೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಜಿಲ್ಲೆಯಲ್ಲಿ ನಮ್ಮ ಜೊತೆ ನಿಂತಿರ್ತಕ್ಕಂಥ ಪ್ರತಿಯೊಂದು ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಅಭಿನಂದಿಸಿ ಅವರಿಗೆ ಧನ್ಯವಾದವನ್ನು ಸಲ್ಲಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಬಹುಶಃ ಮತದಾರರು ಬಹುಶಃ ನಮ್ಮನ್ನು ಕಳೆದ ಸಾಲಿಗಿಂತಲೂ ಹೆಚ್ಚಿಗೆ ಮತವನ್ನು ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಮತವನ್ನು ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮತದಾರರಿಗೂ ಕೂಡ ನಾನು ಅವರಿಗೆ ಒಬ್ಬ
ಕಾಂಗ್ರೆಸ್ ಪಕ್ಷದ ಮುಖಂಡನಾಗಿ ಹಿರಿಯ ಸಾಮಾಜಿಕವಾಗಿ ಒಬ್ಬ ನಾಯಕತ್ವ ವಹಿಸಿಕೊಂಡಿರ್ತಕ್ಕಂಥ ನಾನು ಎಲ್ಲರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಮತ್ತು ನಮ್ಮ ಪದ್ಮರಾಜ್ ಅವರು ಹೇಳಿದಂತೆ ಪಕ್ಷವನ್ನು ಪುನರ್ ಸಂಘಟನೆ ಮಾಡುವಲ್ಲಿ ನಾವು ಇನ್ನೂ ಹೆಚ್ಚು ಪರಿಶ್ರಮ ಪಡ್ತೇವೆ. ನಾವು ಯಾವತ್ತೂ ಕೂಡ ಅದರಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡ್ತೀವಿ. ಕಾರ್ಯಕರ್ತರಲ್ಲಿ ನಾನು ವಿನಂತಿ ಮಾಡೋದು, ನೀವು ಪ್ರಬಲರಸ ಆಗಬೇಡಿ. ಪಕ್ಷ ಬಹುಶಃ ಇನ್ನು ಮುಂದಕ್ಕೆ ನಾವು ಕಟ್ಟುವ, ನಾವು ನಿಮ್ಮ ಜೊತೆ ಇರ್ತೇವೆ. ನೀವು ಇನ್ನು ಮುಂದಿನ ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು, ತಾಲೂಕು ಪಂಚಾಯತಿ ಚುನಾವಣೆ ಇರ್ಬೋದು, ಮಹಾನಗರ ಪಾಲಿಕೆ ಚುನಾವಣೆ ಇರ್ಬೋದು, ಇದರಲ್ಲೆಲ್ಲ ನಾವು ಹೋರಾಟವನ್ನು ಕೊಡುವ. ನಿಮಗೆ ಯಾವ ರೀತಿಯಲ್ಲಿ ಕೂಡ ಕಷ್ಟ ಆಗದ ರೀತಿಯಲ್ಲಿ ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳ್ತಾ, ಬಹುಶಃ ಮಾಧ್ಯಮದ ಸ್ನೇಹಿತರು ಕೂಡ ತಮಗೆ ಏನೇನು ಅವಕಾಶಗಳಿದೆ ಆವಾಗ ನಮ್ಮ ಜೊತೆ ನಿಂತಿರ್ತಕ್ಕಂಥ ಪ್ರತಿಯೊಂದು ಜನರಿಗೆ ಕೂಡ ಇವತ್ತು ಸತ್ಯವನ್ನು ಸಮಾಜಕ್ಕೆ ತರುವಲ್ಲಿ, ಜನತೆಗೆ ಮುಟ್ಟಿಸುವಲ್ಲಿ ಏನು ನಮ್ಮ ಜೊತೆ ಸಹಕರಿಸಿದ ಎಲ್ಲರೂ ಕೂಡ ನಾನು ಧನ್ಯವಾದ ಸಮರ್ಪಿಸಿ ಈ ಒಂದು ಸಹಕಾರ ಕೊಡಲಿಲ್ಲ ಚರ್ಚೆ ಆಗ್ತಾ ಇದೆ ಓಟು ಸಮೇತ. ನೋಡಿ, ಅದು ಅವರವರ ಕೆಲವು ಅವರ ವಲಯದಲ್ಲಿ ಅವರ ಸ್ವಗ್ರಾಮದಲ್ಲಿ ಎಷ್ಟು ಓಟ್ ಸಿಕ್ಕಿದೆ ವಾಟ್ಸ್ಆಪ್ ಗ್ರೂಪ್ ಇದೆ, ಅದರಲ್ಲೂ ಕೂಡ ನಿನ್ನೆಯಿಂದ ಅದೇ ಚರ್ಚೆ ಇದೆ. ಅಲ್ಲಿ ಓಟ್ ಹಾಕಿದ್ದಾರೆ. ಇಲ್ಲಿ ನಮಗೆ ನೋಡಿ, ಇದು ಇಂಥ ವಿಚಾರಗಳು ಈಗ ನನ್ನ ಫೋಟೋ ಹಾಕಿರ್ಬೋದು, ಬಟ್ ನಾನು ಈವರೆಗೆ ನಾನು ಆ ಗ್ರೂಪನ್ನು ನಾನು ಗಮನಿಸಿಲ್ಲ. ಯಾರು ಮಾಡ್ತಾರೆ ಅಂತೇಳಿ. ಅದರ ಅಡ್ಮಿನ್ ಯಾರು ಅಂತ ನೋಡಿದರೆ ಗೊತ್ತಾಗ್ಬೋದು. ತಾವು ತಿಳಿದು ಹೇಳಿದರೆ ನಾವು ಅವ್ರ ಹತ್ರ ಕೇಳ್ಬೋದು. ಆದರೆ ನಾನು ಇಲ್ಲಿ ಯಾರನ್ನು ದೂಷಿಸಿದ್ರು ಈ ಸೋಲಿನ ನಾನು ನೋಡಿ, ಕೆಲಸ ಮಾಡಿದವರು ಎಲ್ಲರೂ ಮಾಡಿದ್ದಾರೆ. ನಾನು ಯಾರು ಮಾಡಿಲ್ಲ ಅಂತ ಹೇಳಿದೆ, ಎಲ್ಲರೂ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೇನೆ. ಈ ಸೋಲಿನ ಒಂದು ಏನು ಸೋಲಾಗಿದೆ, ಆ ಸೋಲಿನ ನೈತಿಕ ಹೊಣೆ ಏನಾದರೂ ಇದ್ದರೆ ಅದನ್ನು ನಾನೇ ಒಪ್ಪಿಕೊಳ್ತೇನೆ. ಆದರೆ ನೈತಿಕ ಹೊಣೆ ಹೊತ್ತು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನಾನು ಹೇಳಿದೆ, ಏನು 1897 ಬೂತ್ಗಳಲ್ಲೂ ಕೂಡ ಪಕ್ಷವನ್ನು ಸಂಘಟಿಸುವಲ್ಲಿ ನಾನು ಮುಂದಿನ ದಿವಸಗಳಲ್ಲಿ ಪ್ರಯತ್ನ ಮಾಡ್ತೇನೆ. ಪಕ್ಷ ಸಂಘಟನೆ ಮಾಡೋದಂದ್ರೆ ಹೇಗೆ? ಪ್ರತಿ ಎಲೆಕ್ಷನ್ ಅಲ್ಲಿ ರಿಸಲ್ಟ್ ಅಲ್ಲಿ ಕಾಣಲ್ಲ. ಒಂದು ವಿಷಯ ನೀವು ಹೇಳ್ತೀರಿ, ನಮ್ಮ ಈ ಲೋಕಸಭಾ ಚುನಾವಣೆ 2-3 ಚುನಾವಣೆಯಲ್ಲಿ ನಾವು ಪ್ರಗತಿ ಆಗಿದೆ ಒಂದು ದೃಷ್ಟಿಯಲ್ಲಿ. ಇನ್ನೂ ಪ್ರಗತಿ ಅದಕ್ಕಿಂತ ಹೆಚ್ಚಿಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇದೆ, ಖಂಡಿತವಾಗ್ಲಿದೆ. ನೋಡಿ, ಒಳ್ಳೆ ಕೆಲಸ ಯಾರು ಮಾಡಿದ್ರು ಅದನ್ನು ಅನುಕರಣೆ ಮಾಡಬೇಕನ್ನುವಂಥದ್ದು. ಬಿಜೆಪಿ ಪಕ್ಷದ ಒಂದು ಸಂಘಟನೆಯನ್ನು ನೋಡಿದಾಗ ನಾವು ನೋಡ್ತಾ ಇದ್ದೇವೆ ಯಾವ ರೀತಿ ಅವರು ಪೇಜ್ ಕಮಿಟಿಗಳನ್ನು ಮಾಡ್ತಾರೆ. ಒಂದು ಪೇಜ್ ಕಮಿಟಿಯವರಿಗೆ ಅಷ್ಟು ಮನೆಗಳನ್ನು ಕೊಟ್ಟು ಆ ಮನೆಗಳಲ್ಲಿ ನಿರಂತರವಾಗಿ ಸಂಪರ್ಕ ಇಟ್ಟುಕೊಳ್ಳುವ ಹಾಗೆ, ಆ ಮನೆಯಲ್ಲಿ ಏನಾದರೂ ಸಮಸ್ಯೆಗಳು ಬಂದಾಗ ಅದಕ್ಕೆ ಸ್ಪಂದಿಸುವ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದವರು ಮಾಡಲಿಲ್ಲ ಅಂತೇಳಿ. ಆದರೆ ಈ ರೀತಿಯ ಸಂಘಟನೆ ಇರಲಿಲ್ಲ. ಇದನ್ನು ಮಾಡ್ತೇವೆ. ಇದನ್ನು ಮಾಡುವ ಮೂಲಕ ನಾವು ಪಕ್ಷವನ್ನು ಬಲಿಷ್ಠವಾಗಿ ಸಂಘಟನೆ ಮಾಡ್ತೇವೆ ಅನ್ನುವಂಥದ್ದು. ಅವರು ಕಳೆದ ವರ್ಷಕ್ಕಿಂತ ಅಂತರ ಹೆಚ್ಚಾಗಲಿಕ್ಕೆ ಕಾರಣ ಅವರು SDP ಅವರ ಜೊತೆ ಜಾತಿಯ ಮಧ್ಯೆ ಅವರು ಸಂಘರ್ಷ ಸೃಷ್ಟಿಸುವ ಕೆಲಸ ಮಾಡಿದ್ದಾರೆ. ಬಹುಶಃ ನೀವು ಇದಕ್ಕೆ ಸಮರ್ಥ ಉತ್ತರ ನೀವು ಖಂಡಿತ ಕೊಟ್ಟಿದ್ದೀರಿ ಅಂತ ನಾನು ತಿಳ್ಕೊಳ್ತೇನೆ. ಯಾಕೆಂತ ಹೇಳಿದರೆ, ನಾವು ಈ ಬಾರಿ ಎದುರಿಸಿದಂಥ ಚುನಾವಣೆಯ ಒಂದು ರೀತಿ ಬಹುಶಃ ಎಲ್ರಿಗೂ ಮಾದರಿ ಆಗಿರುತ್ತೆ ಅನ್ನುವಂಥ ಒಂದು ವಿಶ್ವಾಸ ನಾನು ಇಟ್ಕೊಳ್ತೇನೆ. ಯಾಕೆ ಅಂತ ಹೇಳಿದರೆ, ಎಲ್ಲಿಯೂ ಕೂಡ ಯಾರನ್ನೂ ಕೂಡ ಟೀಕೆ ಮಾಡಲಿಕ್ಕೆ ಹೋಗಲಿಲ್ಲ. ಏನು ನೈಜ ಸಮಸ್ಯೆಗಳು ನಾವು ಎದುರಿಸ್ತಾ ಇದ್ದೇವೆ, ಏನು ಈ ಜಿಲ್ಲೆಗೆ ಅಗತ್ಯ ಇದೆ, ಆ ಮಾತುಗಳನ್ನು ಜನರ ಮುಂದೆ ಇಟ್ಟು ತೀರ್ಮಾನ ಅವರಿಗೆ ಬಿಟ್ಟಿತ್ತು. ಹೌದು, ಜನಗಳು ಇವತ್ತು ಸ್ವಲ್ಪ, ಆದರೆ ಅವರು ಗೆದ್ದಿದ್ರು ಕೂಡ ನಮಗೆ ಕೂಡ 6,15,000 ಮಂದಿ ಮತವನ್ನು ಕೊಟ್ಟಿದ್ದಾರೆ. ಜನರ ತೀರ್ಪಿಗೆ ನಾನು ತಲೆಬಾಗಿದ್ದೇನೆ. ಆದರೆ 6,15,000 ಜನಗಳು ನಮಗೆ ಕೂಡ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳುವಾಗ ಖಂಡಿತವಾಗ್ಲೂ ನಾವೆಲ್ಲ ಸ್ವಲ್ಪ ಸಮಯಾವಕಾಶ ಸ್ವಲ್ಪ ಕಡಿಮೆ ಆಯಿತು ಅಂತ ನಾನು ಹೇಳ್ತೇನೆ. ಈ ಹೊತ್ತಿನಲ್ಲಿ ನೀವೇ ಗಮನಿಸಿರ್ಬೋದು, ನಾನು ಮೊದಲು ಹೇಳಿದೆ, ಕೆಲವೊಂದು ಕ್ಷೇತ್ರಗಳಲ್ಲಿ ನಾನು 5 ಗಂಟೆ 6 ಗಂಟೆಯನ್ನು ಕೂಡ ನನಗೆ ಸ್ಪೆಂಡ್ ಮಾಡಲಿಕ್ಕೆ ಸಮಯ ಸಿಗಲಿಲ್ಲ.
ಬಹುಶಃ ಇನ್ನು ಜನಗಳಿಗೆ ಸ್ವಲ್ಪ ನಾನು ರೀಚ್ ಆಗಲಿಕ್ಕೆ ಅವಕಾಶ ಇರ್ತಿದ್ರೆ ಫಲಿತಾಂಶ ಬೇರೆ ಇರ್ತಿತ್ತು ಅನ್ನುವಂಥ ಭಾವನೆ ಕೂಡ ನನಗಿದೆ. ಮತ್ತು STP ಅವರೊಟ್ಟಿಗೆ STP ಅವರಾಗಲಿ ಯಾರೂ ಕೂಡ ಅಸ್ಪೃಶ್ಯರು ಅನ್ನೋದು ಚುನಾವಣೆಯಲ್ಲಿ ಇರುವುದಿಲ್ಲ. ಈಗ ನಾಳೆ BJP ಅವರಿಗೆ ಹೋಗಿ ನಾವು ಅವರ ಹತ್ರ ಬರ್ತೇವೆ ಅಂದಾಗ STP ಅವರು ಹಿಂದೆ ನಿಂತಿಲ್ಲ. ಈ ಹಿಂದೆ ಅವರ ಸಹಕಾರವನ್ನು ಪಡೆದುಕೊಂಡು ಪಂಚಾಯತಿ ಅಧ್ಯಕ್ಷರಾಗಿದ್ದ ಇತಿಹಾಸ ಕೂಡ ತಮಗೆ ಗೊತ್ತಿದೆ. ಅದರಿಂದ ನಾವು ಯಾರನ್ನೂ ಕೂಡ ಅಸ್ಪೃಶ್ಯನಾಗಿ ಕಾಣುವಂಥ ಪ್ರಶ್ನೆ ಇಲ್ಲ ಇಲ್ಲಿ. ಈಗ ಈ ಚುನಾವಣೆಯಲ್ಲಿ 1,14,000 ಮತಗಳು ಹೆಚ್ಚಿಗೆ ಬರ್ತಿದ್ದೇನೆ ಅಂತ ಹೇಳಿ. ಹೌದು. ಈ 1,14,000 ಹೆಚ್ಚಿಗೆ ಮತ ಇದು ಕಾಂಗ್ರೆಸ್ನಿಂದ ಹೋದದ್ದು ಮತ್ತು ವಾಪಸ್ ಬಂದಿದೆ ಅಥವಾ ನೋಡಿ, ಎಲ್ಲ ಕಾಂಗ್ರೆಸ್ನಿಂದ ಮೊದಲು ಇಲ್ಲಿ ಏನಿತ್ತು ಅಂತ ಹೇಳಿದ್ರೆ, ನಿಮಗೆ ದಕ್ಷಿಣ ಕನ್ನಡ ಈ ಕೋಸ್ಟಲ್ ಡಿಸ್ಟ್ರಿಕ್ಟಲ್ಲಿ ಏನು ಆಗಿದೆ ಅಂತ ನಿಮಗೆ ಗೊತ್ತಿದೆ. ಯಾವ ರೀತಿ ಇಲ್ಲಿ ಹಿಂದುತ್ವ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ, BJPಯ ಭದ್ರಕೋಟೆ ಅಂತ ಹೇಳಿ ಜನಗಳನ್ನು ಯಾಮರಿಸುವಂಥ ಕೆಲಸ ಇಲ್ಲಿ ನಿರಂತರವಾಗಿ ನಡೀತಿದೆ. ನಾನು ಒಂದು ವಿಚಾರ ನಿಮಗೆ ಸೂಕ್ಷ್ಮವಾಗಿ ಹೇಳಿದೆ, ನೀವು ಎಷ್ಟರ ಮಟ್ಟಿಗೆ ಇದನ್ನು ಅರ್ಥೈಸ್ಕೊಂಡಿದ್ದೀರಿ ನನಗೆ ಗೊತ್ತಿಲ್ಲ. ಇವತ್ತು ಇಲ್ಲಿ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆದಾಗ, ಅಲ್ಲಿ ಪ್ರತಿಷ್ಠೆ ಆದಾಗ ಮನೆಗೆ ಹೋಗಿ ಅವರ ಪ್ರಚಾರವನ್ನು ಅವರು ಅವತ್ತೇ ಆರಂಭ ಮಾಡಿದ್ರು. ಇವತ್ತು ಇಲ್ಲಿಯ ಜನರು ಅಯೋಧ್ಯೆ ಅಂತಿದ್ರೆ, ಅಯೋಧ್ಯೆಯವರು BJPಯನ್ನು ಸೋಲಿಸಿದ್ದಾರೆ ಅನ್ನುವಾಗ ನಿಮಗೆ ಗೊತ್ತಾಗಬೇಕು ಏನಾಗ್ತಾ ಇದೆ ಇಲ್ಲಿ ಅಂತ ಹೇಳಿ. ಖಂಡಿತವಾಗ್ಲೂ ನಾವು ಹೇಳುದಿಲ್ಲ. ಯಾಕೆ ನಾವು ರಾಮ ಮಂದಿರ ಕಟ್ಟಿದವರನ್ನು ಸೋಲಿಸಬೇಕು, ರಾಜಕೀಯ ಮಾಡಬಾರ್ದು, ರಾಜಕೀಯ ಮಾಡಬಾರ್ದು ಅಂತ. ಪತ್ರಿಕೆಯವರಾಗ್ಲಿ ಯಾರಾಗ್ಲಿ ರಾಜಕೀಯ ಮಾಡಬಾರ್ದು. ರಾಜಕೀಯ ಮಾಡಬಾರ್ದು. ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಿದ್ರು. ನೀವು ಗ್ಯಾರಂಟಿನ ಯೂಸ್ ಮಾಡ್ಕೊಡ್ತೀವಿ, ಅದು ಯೂಸ್ ಆಗಿದೆ. ಗ್ಯಾರಂಟಿ ನಾವು ಮಾಡಿದ ಕಾರ್ಯಕ್ರಮಮ್ಮ. ಹೌದು, ಅದನ್ನ ಮನೆ ಮನೆಗೆ ತಲುಪಿಸುವಲ್ಲಿ ನೀವೇನಾದ್ರೂ ನಡೆದಿದ್ದೀರಾ? ತಲುಪಿಸುವಲ್ಲಿ ಎಲ್ಲ ಅವ್ರಿಗೆ ಸಿಕ್ಕಿದೆ, ಅವರ ಕೈಗೆ ಸಿಕ್ಕಿದೆ. ಅದು ನಿಮ್ಗೆ ಅದರಿಂದ ಆದ ಲಾಭ ಅದು ಯಾಕೆ ಮತದಾರರ ಪರಿವರ್ತನೆ ಆಗಿದೆ? ಸರ್, ನಾನು ಒಂದು ವಿಚಾರ ಹೇಳ್ತೇನೆ. ಇವತ್ತು ಗ್ಯಾರಂಟಿ ಯೋಜನೆ ನಮಗೆ ಮಾತಾಡಲಿಕ್ಕೆಲ್ಲ ಬೇರೆಯವರು ಬೇರೆ ರೀತಿಯಿಂದ ಮಾತನಾಡ್ತಾರೆ. ಆದರೆ ನಾನು ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ನನ್ನಲ್ಲಿ ಹಲವಾರು ಮಂದಿ ಬರ್ತಾರೆ. ಅವರ ಮನೆಯ ಕೆಲವು ಸಮಸ್ಯೆಗಳನ್ನು ಅವರು ಹೇಳುವಾಗ ಒಂದು ಮನೆಯಲ್ಲಿ 1-2 ನಿಮಿಷ ಟೈಮ್ ತಗೊಳ್ತೇನೆ, ಅಂದರೆ ವಿಚಾರಗಳು ತಿಳಿಬೇಕು ಅನ್ನುವಂಥದ್ರಲ್ಲಿ. ಅವ್ರ ಮನೆಯಲ್ಲಿ ಒಬ್ಬರು ದುಡಿತಾ ಇದ್ದಾರೆ. ಆ ಮನೆಯಲ್ಲಿ ಎಷ್ಟು ನಿನಗೆ ಸಂಬಳ ಸಿಗ್ತಾ ಇದೆ ಅಮ್ಮ ಅಂತ ಕೇಳುವಾಗ 9,000 ರೂಪಾಯಿ ಅಂತ ಹೇಳಿದರು. ಆ ಮನೆ ಸ್ವಂತ ಇದೆಯಾ? ಇಲ್ಲ, ಬಾಡಿಗೆ ಮನೆ. ಎಷ್ಟು ಬಾಡಿಗೆ ಇದೆ? 4,000 ಬಾಡಿಗೆ ಕೊಡ್ತಿದ್ದಾರೆ. ಮತ್ತೆ ಯಾರಿದ್ದಾರೆ? ಮನೆಯಲ್ಲಿ ತಾಯಿ ಇದ್ದಾರೆ, ಅವರಿಗೆ ಆರೋಗ್ಯ ಸರಿ ಇಲ್ಲ. ನೀವೊಬ್ಬರೇ ದುಡಿಯೋದಾ? ಹೌದು. ಅವರಿಗೆ ಮದ್ದು ಎಷ್ಟು ಬೇಕು? ಅವರಿಗೆ 1,000ದಿಂದ 1,500 ಮದ್ದು ಬೇಕು. ನೀನು ದುಡಿಯೋದು ಮಂಗಳೂರಲ್ಲಿ, ನಿನ್ನ ಮನೆ ಆ ಕಡೆ ಮಾಣಿ ಸೈಡ್ ಇದೆಯಲ್ಲ, ಬಸ್ಸಿಗೆ ಎಷ್ಟು ಬೇಕು? ಇದೆಲ್ಲ ಹೇಳಿದಾಗ ಕೊನೆಗೆ ಎಷ್ಟು ಉಳಿಯುತ್ತಮ್ಮ ಅಂತ ಕೇಳಿದಾಗ 2,200 ರೂಪಾಯಿನ ಉಳಿಯುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಮಾಡಿ ಬಂತು. ನಾನು ಕೇಳಿದೆ, 2,200 ರೂಪಾಯಿ ನಿಮ್ಮ ಮನೆಯನ್ನು ಸರಿದೂಗಿಸ್ಲಿಕ್ಕೆ ಆಗುತ್ತಾ ಅನ್ನುವಂಥ ವಿಚಾರ. ಒಂದು ತಿಂಗಳಲ್ಲಿ ಇಂಥ ಕುಟುಂಬಗಳು ಹಲವಾರು ಇದ್ದಾವೆ ಇಲ್ಲಿ. ಆದರೆ ಈ ಗ್ಯಾರಂಟಿ ಯೋಜನೆಗಳಿಂದ ಯಾರು ಏನು ಹೇಳ್ಬೋದು? ಇವತ್ತು ಒಂದು ಮನೆಗೆ 5,000ದಿಂದ 6,000 ತನಕ ಸವಲತ್ತು ಸಿಗ್ತಾ ಇದೆ ಅನ್ನುವಂದ್ರೆ ಆ ಮನೆಯ ಒಂದು ಶಕ್ತಿ ಹೇಗೆ, ಆ ಶಕ್ತಿ ಒಂದು ಸರಿ. ಅದನ್ನು ಇಲ್ಲಿ ಈ ನಮ್ಮ ಜಿಲ್ಲೆಯಲ್ಲಿ ಜನರನ್ನು ಯಾವ ರೀತಿ ಬ್ರೈನ್ ವಾಶ್ ಮಾಡಿದ್ದಾರೆ ಅಂದರೆ, ಸುಳ್ಯದಲ್ಲಿ ಈ ಬಾರಿ ಪ್ರಚಾರಕ್ಕೆ ಹೋದಾಗ ನಿಮ್ಮ ಮನೆಗೆ ಗ್ಯಾರಂಟಿ ಇದು ಸಿಗ್ತಾ ಉಂಟಾ ಅಂತ ಕೇಳಿದಾಗ ಗಂಡನ ಹತ್ರ ಕೇಳ್ತಾರೆ. ಗಂಡ ಹೇಳ್ತಾರೆ, ನನಗೆ ಸಿಗೋದಿಲ್ಲ. ನಿಮ್ಮ ಹೆಂಡತಿಗೆ ಅವಳಿಗೆ ಸಿಕ್ಕಿದೆ. ಈ ಥರದ್ದು ಮೆಂಟಾಲಿಟಿ ಜನಗಳಲ್ಲಿ ಇನ್ನೂ ಕೂಡ ಇದೆ. ಇದು ಬದಲಾವಣೆ ಆಗಬೇಕು. ಖಂಡಿತ ಮಾಡ್ತೇವೆ ಮುಂದಿನ ದಿವಸಗಳಲ್ಲಿ. ದಿನಬಳಕೆ ವಸ್ತುಗಳು ಗಗನಕ್ಕೆ ಇರುವಂಥ ಸಂದರ್ಭದಲ್ಲಿ ಗ್ಯಾರಂಟಿ ಸ್ಕೀಮ್ ಅನುಕೂಲ ಆಗಿದೆ. ನಾವು ಜನ ಊಟ ಕೊಡ್ತಾರೆ ಬಿಡ್ತಾರೆ ಅಂತ ಹೇಳುವ ನಮಗೊಂದು ಆತ್ಮಸಂತೋಷ ಇದೆ. ಬಡವರಿಗೆ ನಾವು ಸಹಾಯ ಮಾಡಿದ್ದೀವಿ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಭೂಮಸೂದೆ ಕಾನೂನಿಂದ ಹಿಡಿದು ನಿವೇಶನ ಕೊಡ್ತಕ್ಕಂಥ ಕಾರ್ಯಕ್ರಮದ ಹಿಡಿದು ಬಡವರಿಗೆ ಮನೆ ಕಟ್ಟಿಸಿಕೊಡುವಂಥ ಕಾರ್ಯಕ್ರಮ ಹಿಡಿದು ಇವತ್ತು ಒಂದು ಸೆನ್ಸಾದರೂ ಸರ್ಕಾರಿ ಜಾಗದ ಒಂದು ಹಕ್ಕುಪತ್ರ ಒಬ್ಬ ಮನುಷ್ಯನಿಗೆ ಇದ್ದಿದ್ರೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ಕಾರಣ ಅಂತ ಹೇಳ್ತಕ್ಕಂಥ ಮಾತು. ಪ್ರತಿ ಹಂತದಲ್ಲಿ ನಮಗೆ ಅವರು ಎಷ್ಟು ಸಹಾಯ ಮಾಡದೆ ಬಿಟ್ಟಿದ್ದಾರೆ ಅಂತ ಹೇಳಿ ನನಗೆ ಆತ್ಮಸಂತೋಷ ಇದೆ. ಬಡವರಿಗೆ ಸಹಾಯ ಆಗಿದೆ. ಒಂದು ಹೆಣ್ಣುಮಗಳು ಆಫೀಸಿಗೆ ಸರ್ಕಾರಿ ಬಸ್ನಲ್ಲಿ, ಈಗ ಇಲ್ಲಿ ಸರ್ಕಾರಿ ನಗರದಲ್ಲಿ ಇಲ್ಲದೆ ಇದ್ದಿರತಕ್ಕಂಥ ಜಾಗದಲ್ಲಿ ಒಂದು ಉದ್ಯೋಗಕ್ಕೆ ಹೋಗುವಂಥ ದಿನನಿತ್ಯ ಅದು ಉಳಿತಾಯ ಎಷ್ಟಾಗುತ್ತೆ ಒಂದು ಮನೆಗೆ. ಒಂದು ಕರೆಂಟಿಗೆ ಬಿಲ್ ಪಾವತಿ ಮಾಡದೇ ಇರತಕ್ಕಂಥ ಸ್ಥಿತಿಯಲ್ಲಿ
ಒಂದು ಪಾಪ ನಮ್ಮ ಬಡವರಿಗೆ ಎಷ್ಟು ಅದಕ್ಕೆ ಪ್ರಯೋಜನ ಆಗಿದೆ. ಇವತ್ತು ಒಂದು ಕುಟುಂಬದ ಹೆಣ್ಮಗಳಿಗೆ ದುಡ್ಡು ಸಿಗ್ತಕ್ಕಂಥದ್ದು ಎಷ್ಟು ಅವರ ಬದುಕಿನಲ್ಲಿ ಅದು ನಮಗೆ ಓಟ್ ಆಗಿದೆ ಅನ್ನುವಂಥದ್ದು ಮುಖ್ಯ ಅಲ್ಲ, ಅದು ಅವರ ಮನೋಸ್ಥಿತಿ ಹೇಗಿದೆ ಅಂತ ನನಗೆ ಬೇಕು. ನಾವು ಕಾಂಗ್ರೆಸ್ ಪಕ್ಷ ಬಡವರಿಗೆ ಸಹಾಯ ಮಾಡಿದ್ದೇವೆ, ಅದು ಒಂದಲ್ಲ ಒಂದು ದಿವಸ ನಮಗೆ ಅವರು ಮತ್ತೆ ನೆನಪು ಮಾಡ್ತಾರೆ. ಇನ್ನೊಂದು ಸಂದರ್ಭದಲ್ಲಿ ನಮಗೆ ನಾವು ಇವತ್ತು ನಮ್ಮ ಸರ್ಕಾರ ಇದೆ, ಅದು ಯಾವುದೇ ಕಾರಣಕ್ಕೆ ನಿಲ್ಲುವುದಿಲ್ಲ ಅಂತ ಹೇಳಿದ್ರೆ ಆ ಕಾರ್ಯಕ್ರಮ ಯಥಾವತ್ತಾಗಿ ಪ್ರಾಮಾಣಿಕವಾಗಿ ಜನರಿಗೆ ತಲುಪುತ್ತದೆ. ತಾವು ಪ್ರಶ್ನೆ ಕೇಳಿದ ಸಂತೋಷ ಆಯ್ತು. ತಮ್ಮ ಮೂಲಕ ಜನತೆಯಲ್ಲಿ ವಿನಂತಿ ಮಾಡಿಕೊಳ್ಳುದು ನಾನಂತೂ, ನಮಗೆ ನೀವು ಓಟು ಕೊಟ್ಟಿದ್ದಾರಾ ಬಿಟ್ಟಿದ್ದೀರಾ ಅಂತ ಹೇಳುದು ನಮ್ಗೆ ಮುಖ್ಯ ಅಲ್ಲ. ನಿಮಗೆ ಪಾಪದ ಬಡವರಿಗೆ ನಮ್ಮಿಂದ ಸಹಾಯ ಆಗಿದೆ. ಪಕ್ಷ ಈ ಕಾಂಗ್ರೆಸ್ ಪಕ್ಷ ಅವರ ಬದುಕಿಗೆ ಹಸನ ಆಗ್ತಕ್ಕಂಥ ಕೆಲಸವನ್ನು ಮಾಡಿದೆ ಅನ್ನುವ ಸಂತೃಪ್ತಿ ನಮಗೆ ಖಂಡಿತ ಇದೆ. ಸಂತೋಷ ನಮಗೆ. ನೀವು ಪ್ರಶ್ನೆ ಕೇಳಿದ್ದು ಬಹುಶಃ ಜನತೆಗೆ ಮುಟ್ಟಿಸುವ ಒಂದು ಕೆಲಸವನ್ನು ನಾವು ಮಾಡ್ತೀವಿ. ಸಂತೋಷ. ಪದ್ಮರಾಜ ರಾಮಯ್ಯ, ಬಂಟ್ವಾಳದಲ್ಲಿ ನಿಮಗೆ 5,500 ಅಂದ್ರೆ ಹತ್ರ ಭಾರಿ ಮಾರ್ಜಿನಲ್ಲಿ ಇದ್ದೀರಿ, ವೋಟ್ಗಳು ಬಿದ್ದಿದೆ. ಸೊ ಮುಂದಿನ ಹಂತದಲ್ಲಿ ಬಂಟ್ವಾಳ ಕ್ಷೇತ್ರವನ್ನು ಬಗ್ಗೆ ಗಮನ ಹರಿಸ್ತೀರಾ? ಯಾಕಂದ್ರೆ ಹಿಂದೆ ಸಂಪ್ರದಾಯ ಇದೆ, ಮಿಥುನ್ ರೈ ಅವರು ಲೋಕಸಭೆಯಲ್ಲಿ ಸೋತರು, ಆಮೇಲೆ ಮೂಡುಬಿದ್ರೆಯನ್ನ ಆಯ್ಕೆ ಮಾಡಿಕೊಂಡು, ಸೊ ನಿಮಗೆ ಹತ್ರ ನನ್ನ ಪ್ರಿಫರೆನ್ಸ್ ಯಾವಾಗಲೂ ಹೆಚ್ಚಿನ ಅಂತರ ಎಲ್ಲಿ ಬಂದಿರುತ್ತೆ ಅಲ್ಲಿಗೆ ಹೆಚ್ಚಿನ ಆದ್ಯತೆ ಕೊಡುವಂಥದ್ದು. ನಾನು ಯಾವತ್ತೂ ಕೂಡ ನನ್ನ ಸ್ವಾರ್ಥಕ್ಕಾಗಿ ಯಾವುದು ಕೆಲಸವನ್ನು ಮಾಡಲಿಲ್ಲ, ಮುಂದೆಯೂ ಮಾಡೋದಿಲ್ಲ. ದಕ್ಷಿಣ ಕನ್ನಡ ನನ್ನ ಲೋಕಸಭಾ ವ್ಯಾಪ್ತಿಯ 8 ಕ್ಷೇತ್ರಗಳು ಏನಿದೆ, ಈ 8 ಕ್ಷೇತ್ರಗಳಲ್ಲೂ ಕೂಡ ನಾನು ಆದ್ಯತೆ ಮೇಲೆ ಕೆಲಸ ಮಾಡ್ತೇನೆ. ನೋಡಿ, ಒಂದೇ ಹೇಳ್ತೇನೆ ಅವರು ಹೇಳೋದಕ್ಕೆ ಮೊದಲು, ನಮ್ಮ ಕಾಂಗ್ರೆಸ್ ಬಗ್ಗೆ ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಭಾಷೆ ಜನರನ್ನ ನಾವು ವಿಶ್ವಾಸಕ್ಕೆ ಪಡ್ಕೊಂಡು ನಾವು ಕೆಲಸ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂಥದ್ದು. ಸಬ್ಕಾ ವಿಶ್ವಾಸ ಕೂಡ ನಮ್ಮದೇ. ಇವತ್ತು ಒಂದು ನೀವು ಪತ್ರಕರ್ತರು ನೀವು ಅರ್ಥ ಮಾಡಿಕೊಳ್ಳಿ, ಎಲ್ಲ ಜಾತಿ, ಎಲ್ಲ ಧರ್ಮದ, ಎಲ್ಲ ಭಾಷೆಯವರು ಓಟು ಆಗ್ತಕ್ಕಂಥ ಒಂದು ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ವರ್ತಮಾನ ಸಂದರ್ಭ ಈಗ ಬಹುಶಃ ನಾವು ಯಾವುದೇ ವ್ಯಕ್ತಿಗಳಿಗೆ, ಯಾವುದೇ ಸಮುದಾಯಕ್ಕೆ ಪರವಾಗಿ ಅಲ್ಲ, ಎಲ್ಲ ಮನುಷ್ಯ ಕುಲಕ್ಕೆ ಸಹಾಯ ಮಾಡತಕ್ಕಂಥದ್ದನ್ನು ಮಾಡುವಂಥ ಪಕ್ಷ ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ತರ್ತಕ್ಕೆ ವೇದಿಕೆ ಸಾಕ್ಷಿ ಎಲ್ಲರನ್ನು ಪ್ರೀತಿ ಮಾಡ್ತೇವೆ ನಾವು. ನಮಗೆ ಮತಭೇದ ಇಲ್ಲ. ಒಂದು ಅಧಿಕಾರ ಸ್ಥಾನದಲ್ಲಿ ಇರುವಂತವ್ರು ಏನ್ ಮಾಡಬೇಕಾಗಿದೆ ಅಂತೆ, ಒಬ್ಬ ಅಧಿಕಾರಶಾಹಿ ಹೇಗಿರ್ಬೇಕು ಅಂತ ಅಧಿಕಾರ, ಅವನು ಎಲ್ಲ ಜಾತಿ ಧರ್ಮ ಭಾಷೆಯವರು ಪ್ರೀತಿ ಮಾಡಿದಾಗ ಮಾತ್ರ ಅವನ ಅಧಿಕಾರದಲ್ಲಿಕ್ಕೆ ಅವನು ಅರ್ಹ ಅನ್ನುವಂಥ ಮಾತನ್ನು ನಾನು ಖಂಡಿತ ಹೇಳಲಿಕ್ಕೆ. ಯಾವುದೇ ಒಬ್ಬರನ್ನು ದ್ವೇಷ ಮಾಡತಕ್ಕಂಥ ವ್ಯಕ್ತಿ ಅಧಿಕಾರ ಸ್ಥಾನದಲ್ಲಿ ಇರಬಾರದು ನನ್ನ ಅಭಿಪ್ರಾಯ. ಯಾವುದೇ ಒಬ್ಬ ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಯಾರು ದ್ವೇಷ ಮಾಡ್ತಾರೆ ಅವರು ಅಧಿಕಾರದಲ್ಲಿ ಇರಬಾರದು. ಯಾರು ಧರ್ಮದ ಹೆಸರಲ್ಲಿ, ಜಾತಿ ಹೆಸರಿನಲ್ಲಿ ಎಲ್ಲ ಸಮಾಜವನ್ನು ಪ್ರೀತಿ ಮಾಡ್ತಾರೆ ಅವರು ಅಧಿಕಾರದಲ್ಲಿ ಇರಬೇಕು. ಅದು ನನಗೆ ಆಸೆ. ಈ ಭಾಗದಲ್ಲಿ ಇಡೀ ಕಾಂಗ್ರೆಸ್ ಏನ್ ಕಾರಣ? ಇಡೀ ಕರಾವಳಿ ಭಾಗ ಸಾರಿ ರೈಗಳಿಗೆ ಕರಾವಳಿ ಭಾಗಕ್ಕೆ, ಇಡೀ ಕರಾವಳಿ ಭಾಗದಲ್ಲಿ ಕಾಂಗ್ರೆಸ್ ಸೋಲಿಗೆ ಏನ್ ಕಾರಣ? ಈಗ ಇದು ಕಾಂಗ್ರೆಸ್ನ ಒಂದು ಭದ್ರಕೋಟೆ. ಒಂದು ಕಾಲದಲ್ಲಿ ಜನಸಂಘ ಇರುವ ಕಾಲದಿಂದ ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ನಾನು ಸುಮಾರು ವರ್ಷಗಳಿದ್ದೆ ಇಂಥವು. ಇವತ್ತು ಒಂದು ಕಾಲದಲ್ಲಿ ಭದ್ರಕೋಟೆ, ಇದು ಯಾಕೆ ಭದ್ರಕೋಟೆ ಆಗಿತ್ತು ಅಂತ ಹೇಳೋದನ್ನು ನೀವು ಕೇಳ್ಬೋದು. ಆದರೆ ಕೆಲವಾರು ಸಂದರ್ಭಗಳು ಇವತ್ತು ನಮಗೆ ಕೋಸ್ಟಲ್ನಲ್ಲಿ ಇವತ್ತು ಒಂದು ಮತೀಯವಾದವನ್ನ ಒಂದು ವಿಸ್ತರಿಸ್ತಕ್ಕಂಥ ಪ್ರಯತ್ನ ಆಗಿ ಇವತ್ತು ಜಿಲ್ಲೆ ಒಂದು ರೀತಿಯಲ್ಲಿ ಸಾಮಾಜಿಕ ಸಾಮರಸ್ಯ ಇರ್ತಕ್ಕ ಜಿಲ್ಲೆ ಅಂತ ಹೆಸರು ಪಡೆದಿರ್ತಕ್ಕ ಜಿಲ್ಲೆ. ಇವತ್ತು ನಮಗೆ ಏನು ನಮ್ಮನ್ನು ಸಂಬೋಧಿಸ್ತಾರೆ ಅಂತ ಅದು ಮತೀಯ ಸೂಕ್ಷ್ಮ ಜಿಲ್ಲೆ ಅಂತ ಹೇಳಿ ಸಂಬೋಧಿಸ್ತಾರೆ. ಅದು ನಮಗೆ ಒಳ್ಳೆಯ ನಮ್ಮ ಸರ್ಟಿಫಿಕೇಟ್ ಅದು ನೀವು ಅರ್ಥ ಮಾಡಬೇಕು. ಆದ್ದರಿಂದ ಮುಂದಿನ ದಿವಸಗಳಲ್ಲಿ ಇದನ್ನ ಒಂದು ಸಮಾಜ ಸಮಸ್ಯೆ ಬದ್ಧ ನೆಲೆಗಟ್ಟಾಗಿ ಪರಿವರ್ತನೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ. ಯಾಕೆ ಆಗಿದೆ ಅಂತ ಹೇಳೋದನ್ನ ನಾನು ವಿಮರ್ಶೆ ಮಾಡಬೇಕಂತ ವಿಚಾರಕ್ಕೆ ನಾನು ಹೋಗುವುದಿಲ್ಲ. ಅದು ನಿಮಗೆ ಪತ್ರಕರ್ತರಿಗೆ ಬಿಟ್ಟಿರ್ತಕ್ಕಂಥ ಹೇಗೆ ಯಾವ ಕಾರಣಕ್ಕಾಗಿ ಯಾವ ಕಾರಣದಿಂದ ಆಗಿದೆ ಅನ್ನೋದನ್ನು ವಿಮರ್ಶಾತ್ಮಕವಾಗಿ ನೀವು ಅದನ್ನು ತಿಳ್ಕೊಂಡ್ರೆ ಸಾಕು. ನ್ಯೂಸ್ ಫೋರ್ ನ್ಯೂಸ್ ಅಂತಿದೆ. ಆ ಸುದ್ದಿಯನ್ನ ತಿಳ್ಕೊಂಡು ಗ್ರಹಣ ಮಾಡಿ ಅದನ್ನು ಜನತೆಗೆ ಮುಟ್ಟಿಸ್ತಕ್ಕ ಕೆಲಸ ತಮ್ಮದು. ಅದನ್ನು ಮುಂದೆ ಮಾಡ್ತೀರಾ
ಸಾಧ್ಯತೆ ಇದು ಹಾಗೆ ಉಂಟು? ನಾವು ಅವಲೋಕನ ವಿಶೇಷವಾಗಿ ಪತ್ರಕರ್ತರ ಹತ್ರ ನಾನು ನಿಮ್ಮ ಹತ್ರ ಹೇಳೋದೇನಂತೇಳಿ, ನೀವು ಕೂಡ ಈ ಸಮಾಜದ ಬಗ್ಗೆ ಬಹಳಷ್ಟು ಜವಾಬ್ದಾರಿಯನ್ನು ಹೊಂದಿರುವಂಥವ್ರು. ತಾವುಗಳ ವಿಚಾರ ನಾವು ವಿಮರ್ಶೆ ಮಾಡಿದರೆ ಅದು ರಾಜಕೀಯಕ್ಕೋಸ್ಕರ ಮಾಡ್ತೇವೆ ಅಂತ ಆಗುತ್ತೆ. ಆದರೆ ಏನು ವಿಚಾರಗಳು ನಿಜ ಇರುತ್ತೆ ಅದನ್ನು ಜನರಿಗೆ ತಲುಪಿಸುವಂಥ ಕೆಲಸ ವಿಮರ್ಶನಾತ್ಮಕವಾಗಿ ನೀವು ತಿಳಿಸುವಂಥ ಅಗತ್ಯ ಕೂಡ ಇದೆ. ಪತ್ರಕರ್ತರು ರಾಜಕೀಯ ಮಾಡಬಾರ್ದು ಅಂತ ಅವ್ರು ಹೇಳ್ತಾರೆ. ಬಟ್ ನೀವು ರಾಜಕೀಯ ಮಾಡೋದು ಬೇಡ, ನಾನು ರಾಜಕೀಯ ಮಾಡಲಿಕ್ಕೆ ನೀವು ಪ್ರತಿಯೊಬ್ಬರಂದ್ರಲ್ಲೂ ಕೂಡ ರಾಜಕೀಯವನ್ನು ಹುಡುಕ್ಲಿಕ್ಕೆ ಹೋಗಬೇಡಿ. ನೀವು ಏನು ವಿಚಾರಗಳಿದೆ ಅದನ್ನು ಜನರಿಗೆ ಮುಟ್ಟಿಸುವಂತ ಕೆಲಸ ಮಾಡಿ ಅಂತ. ಕುಂದೇಶ್ವರ ಸರ್ ನೀವು ಭಾರಿ ಅದ್ಭುತ ಪ್ರತಿಭೆಯನ್ನು ಹೊಂದಿರುವಂತವರು. ನಿಮಗೆ ಒಳ್ಳೆ ವಿಚಾರ ನಿಮಗೆ ಗೊತ್ತಿರುತ್ತೆ, ಅದನ್ನು ತಿಳಿಸುವಂತ ಪ್ರಯತ್ನ ಮಾಡ್ತಾ ಇಲ್ಲ ಅಂತ ಒಮ್ಮೊಮ್ಮೆ ಅನಿಸುತ್ತೆ. ನೀವು ಅದನ್ನು ಮಾಡ್ಲಿಕ್ಕೆ ಹೋದ್ರೆ ನಿಜವಾಗ್ಲೂ ನೀವು ಇನ್ನು ನಿಮ್ಮ ಪ್ರತಿಭೆ ಇನ್ನಷ್ಟು ಪದ್ಮರಾಜ್ ಅವರಿಗೆ ಒಂದು ಲಕ್ಷ ಲೀಡ್ ಬಂತು. ಸರಿ, ಲೀಡ್ ಅಲ್ಲ, ಜಾಸ್ತಿ ಬಂತು ಲಾಸ್ಟ್ ಗೆ. ಹೌದು ಮೇಡಮ್, ಅದರಲ್ಲಿ ಭಿನ್ನವಾಗಿದೆ. ಖಂಡಿತವಾಗ್ಲೂ ಇದೆ ಮೇಡಮ್. ಎಲ್ಲ ನೋಡಿ, ನಾನು ಈ ಇದರಲ್ಲಿ ಬೇಕಾದಷ್ಟು ವಿಚಾರಗಳನ್ನು ಹೇಳಿದ್ರು. ಬಿಲ್ಲವ ಬಂಡ್ಸ್ ಫೈಟ್ ಅಂತ ಹೇಳಿದ್ರು. ನಾನು ಎಲ್ಲಿಯಾದ್ರೂ ಹೋಗಿ ಜಾತಿಯ ಮತದಲ್ಲಿ ಹೆಸರಲ್ಲಿ ನಾನು ಮತವನ್ನು ಕೇಳಲಿಲ್ಲ. ನಾನು ಹೇಳಿರುವಂಥದ್ದು ಇಷ್ಟೇ, ಈ ಒಂದು ಜಿಲ್ಲೆಯಲ್ಲಿ ಕೋಮು ಸಾಮರಸ್ಯವನ್ನು ಗತವೈಭವವನ್ನು ಮರುಸ್ಥಾಪನೆ ಮಾಡುವ ನಿಟ್ಟಿನಲ್ಲಿ ಈ ಒಂದು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ವಿಚಾರದಲ್ಲಿ ಮತ ಕೊಡಿ ಎನ್ನುವಂಥ ಮಾತನ್ನು ನಾನು ಹೇಳಿರುವಂಥದ್ದು. ನಮ್ಮ ಯಾವುದೇ ದೃಷ್ಟಿಯಲ್ಲಿ ನಾವು ಯಾವುದನ್ನು ಹೇಳೋದು, ಜಾಸ್ತಿ ಮಕ್ಕಳು ಮಾಡಿದವರಿಗೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿದೆ, ಇನ್ನೊಂದಿದೆ ಅಂತ ಹೇಳುವಂತ ಒಂದು ಪಕ್ಷ ಕಾಂಗ್ರೆಸ್ ಅಲ್ಲ. ಕಾಂಗ್ರೆಸ್ ಪಕ್ಷ ಎಲ್ಲ ಸಮಾಜ ಜನರನ್ನ ಪ್ರೀತಿ ಮಾಡತಕ್ಕಂಥ ಒಂದು ಏಕೈಕ ರಾಷ್ಟ್ರೀಯ ರಾಜಕೀಯ ಪಕ್ಷ ಇವತ್ತು ದೇಶದಲ್ಲಿ ಇದೆ, ಅದು ಕಾಂಗ್ರೆಸ್ ಪಕ್ಷ. ಅದು ನಮಗೆ ಸೋತಿದ್ದೇವೆ ನಾವು 2 ವರ್ಷ ಅವಧಿಯಲ್ಲಿ. ನಮಗೆ ಬಹಳ ಕಡಿಮೆ ಒಂದು ಜನ ಬೆಂಬಲ. ಈ ಸರಿ ನಾವು ಹತ್ರಕ್ಕೆ ತಂದಿದ್ದೇವೆ. ನಮಗೆ ED IT ಈ ಚುನಾವಣಾ ಆಯೋಗ ಅದು ನಮ್ಮ ಜೊತೆ ಇಲ್ಲ, ಅವರ ಜೊತೆ ಅದನ್ನ ದುರುಪಯೋಗ ಮಾಡಿದಿರ್ದಾಗ ಅವರು ಅಧಿಕಾರ ಯಂತ್ರವನ್ನ ಬಳಸಿ ಈ ಸ್ಥಾನಕ್ಕೆ ಬಂದಿರತಕ್ಕಂಥ ಹೇಳಿದ್ರೆ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಮುಂದೆ ನೀವು ಬಳಸಿ ಎಸ್ ಸರ್. ಕ್ಯಾಂಪೇನ್ ಅಲ್ಲಿ ಕೊರತೆ ಅನ್ನುವಂಥದ್ದು ಏನು, ಸಮಯಾವಕಾಶದ ಕೊರತೆ ಸರ್ ಒಂದು ಇತ್ತು. ಖಂಡಿತವಾಗ್ಲೂ ಇಡೀ ಒಂದು 8 ವಿಧಾನಸಭಾ ಕ್ಷೇತ್ರಗಳನ್ನು 15 ದಿವಸದಲ್ಲಿ ಕವರ್ ಮಾಡಲಿಕ್ಕೆ ಬಹಳಷ್ಟು ಕಷ್ಟ ಇದೆ. ಒಂದು ಮೂಲೆಯಿಂದ ಒಂದು ಮೂಲೆ ಹೋಗಬೇಕು. ಸಮಯ ನಾವು ಎಲ್ಲಿ ಜನಗಳನ್ನು ನಾವು ಹೋಗಿ ಸ್ಪಂದನೆ ಮಾಡಲಿಕ್ಕಾಗಿದೆ, ಬಹುಶಃ ಎಲ್ಲ ಇದರಲ್ಲೂ ಕೂಡ ಬಹಳ ಅದ್ಭುತವಾದಂಥ ಫಲಿತಾಂಶ ನಮಗೆ ಬಂದಿದೆ. ಅಂದ್ರೆ ಮುಂದೆ ಟಿಕೆಟ್ ಘೋಷಣೆ ಮಾಡುವಾಗ ಸ್ವಲ್ಪ ಬೇಗ ಮಾಡಬೇಕು ಅಂತ ನಿಮ್ಮ ಹೈಕಮಾಂಡ್ಗೆ ಏನಾದ್ರು ಮನವಿ ಮಾಡ್ತಾರೆ? ಅಷ್ಟು ದೊಡ್ಡವನು ನಾನು ಈಗ ಆಗಲಿಲ್ಲ, ಅದರ ನಂತರ ನೋಡ್ತೇನೆ. ಈಗ ಅಷ್ಟು ದೊಡ್ಡವನು ಆಗಲಿಲ್ಲ, ಮತ್ತೆ ಮುಂದಿನ ದಿವಸದಲ್ಲಿ. ಸರ್, ಇವಾಗ ನಿಮ್ಮ ಪ್ರಚಾರ ಸಂದರ್ಭದಲ್ಲಿ ಈ ಸ್ಟೇಟ್ ಲೀಡರ್ ಸ್ಥಳೀಯ ಮಟ್ಟದ ಲೀಡರ್ ಇಟ್ಕೊಂಡೆ ನೀವೀಗ ಒಂದು ದೊಡ್ಡ ಮಟ್ಟದ ಒಂದು ಬಿಜೆಪಿ ಅಂದ್ರವನ್ನು ಕಡಿಮೆ ತಗೊಂಡು ಬಂದಿದೆ. ಅವ್ರು ಬರ್ಬೇಕಿಂತ ಏನಾದ್ರೂ ನಿಮ್ಗೆ ಅನಿಸ್ತದೆ? ನನಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಹೇಳಬೇಕು ಅಂತಾದರೆ ಖಂಡಿತವಾಗ್ಲೂ ಅವರು ಬರಬೇಕು ಅಂತ ನನಗೆ ಅನ್ನಿಸ್ಲಿಲ್ಲ, ಪ್ರಾಮಾಣಿಕವಾಗಿ ಹೇಳಬೇಕು ಅಂತಂದರೆ. ಯಾಕೆ ಅಂತ ಕೇಳಿದರೆ, ರಾಷ್ಟ್ರ ನಾಯಕರು ಬಂದಾಗ ರಾಷ್ಟ್ರೀಯ ಮಟ್ಟದ ಏನು ವಿಚಾರಧಾರೆಗಳಿದೆ, ಸ್ಪಷ್ಟ ವಿಚಾರಗಳನ್ನು ಅವರು ಹೇಳಲಿಕ್ಕೆ ಹೋಗುವಾಗ ಅದನ್ನು ತಪ್ಪಾಗಿ ಅರ್ಥೈಸೋರೇ ಜಾಸ್ತಿ ಇಲ್ಲಿರುವಂಥದ್ದು. ಅದಕ್ಕೆ ಬೇರೆ ರೀತಿಯ ಒಂದು ಇದನ್ನು ಮೀಡಿಯಾಗಳಲ್ಲಿ ಬರುತ್ತೆ. ಅದನ್ನು ಜನಗಳು ಮತ್ತಷ್ಟು ಬೇರೆ ರೀತಿಯಲ್ಲಿ ತಗೊಳ್ಕೊಂಡು ಹೋಗುವಂಥ ಚಾನ್ಸ್ಗಳು ಇಲ್ಲಿ ಅಧಿಕ. ಅದರಿಂದ ನಮಗೆ ಇಲ್ಲಿಯ ವಿಚಾರಗಳ ಬಗ್ಗೆ ನಾವು ಇಲ್ಲಿದ್ದು ನಮಗೆ ಗೊತ್ತಾದ್ರಿಂದ ಅದನ್ನು ನಾವೇ ಸ್ವಲ್ಪ ಅವರಿಗೆ ತಿಳಿಪಡಿಸುವ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಅಷ್ಟೇ. ಇಲ್ಲಿ ನೋಡಿ, ಅವರು ಬಂದ್ರೆ ನಾನು ಅವರನ್ನು ಇಲ್ಲಿ ಅವರು ಬರಬಾರ್ದು ಅಂತ ಅನ್ನುವಂಥ ವಿಚಾರ ಅಲ್ಲ. ನಿಮಗೆ ಗೊತ್ತಿದೆ, ರಾಷ್ಟ್ರ ನಾಯಕರು ಬಂದ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳೇನಿದೆ, ನಾವು ಸಿದ್ಧಾಂತಗಳ ಬಗ್ಗೆ ನಾವು ಮಾತಾಡುವಂಥದ್ದು, ಜನಗಳಿಗೆ ತಿಳಿಸುವಂಥದ್ದು. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ನಿಮ್ಮಲ್ಲಿ ನೀವು ಪ್ರಶ್ನೆ ಮಾಡಿಕೊಂಡ್ರು ಕೂಡ ನಿಮಗೆ ಸ್ವಲ್ಪ ಪ್ರತಿಯೊಬ್ಬರಿಗೂ ಒಂದು ಬೇಸರ ಆಗುತ್ತೆ ಖಂಡಿತವಾಗ್ಲೂ. ಯಾಕೆ ಅಂತ ಹೇಳಿದ್ರೆ, ಯಾಕೆ ಬುದ್ಧಿವಂತರ ಜಿಲ್ಲೆ ಇವತ್ತು ಈ ರೀತಿ ಆಗಿದೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಮತ್ತೆ ರಾಷ್ಟ್ರೀಯ ನಾಯಕರು ಖಂಡಿತವಾಗ್ಲೂ ನಮ್ಮಲ್ಲಿ ಗುಣಮಟ್ಟದ ಅತ್ಯಂತ ಈ ದೇಶವನ್ನು ಆಳುವಂತ ಒಳ್ಳೊಳ್ಳೆ ನಾಯಕರು ನಮ್ಮಲ್ಲಿ ಇದ್ದಾರೆ. ಆದರೆ ಈ ಜಿಲ್ಲೆಯ ಜನರ ಮನಸ್ಥಿತಿಯನ್ನು ನಾವು ಅರ್ಥೈಸ್ಕೊಳ್ಬೇಕಾಗಿದೆ. ಈಗ ನಾವು ಚುನಾವಣೆ ಪೂರ್ವದಲ್ಲಿ ಎಲ್ಲ ರಾಷ್ಟ್ರೀಯ ಮಟ್ಟದ ರಾಜ್ಯ ಮಟ್ಟದ ಮುಖಂಡರು ಬಂದು ನಾವು ದೊಡ್ಡ ಸಮಾವೇಶವನ್ನು ಮಾಡಿದ್ದೇವೆ. ನಮ್ಮ ಗಮನಕ್ಕೆ ಎಲ್ಲ ಮುಖಂಡರು ಕೂಡ
ಆ ಒಂದು ಕಾರ್ಯಕ್ರಮದಲ್ಲಿ ಇದ್ದರು. ರಾಷ್ಟ್ರೀಯ ಮಟ್ಟದ ನಮಗೆ ಸಂಬಂಧಪಟ್ಟಿರ್ತಕ್ಕಂಥ ನಾಯಕರು ಮತ್ತು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರೇ ಬಂದಿದ್ದಾರೆ. ಅದು ಚುನಾವಣೆಯ ಉದ್ದೇಶದಿಂದ ನಡೆದಿರ್ತಕ್ಕಂಥ ಸಮಾವೇಶ. ಆದರೆ ಯಾವ ಬರಲಿಲ್ಲ ಅಂತ ಹೇಳುವಂಥದ್ದು. ನಮ್ಮ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿ ಬಂದಿದ್ದಾರೆ, ಮುಖ್ಯಮಂತ್ರಿ ರಾಜ್ಯದ ಬಂದಿದ್ದಾರೆ, ನಮ್ಮ KPCC ಅಧ್ಯಕ್ಷರು ಬಂದಿದ್ದಾರೆ. ಸರ್ಕಾರ ಕಾರ್ಯಕ್ರಮ, ಪಕ್ಷದ ಕಾರ್ಯಕ್ರಮ, ಸಮಾವೇಶ ಅದು ನೀವು ಮಾಡುದು. ಕೆಲವು ಸರಿ ಸರ್ಕಾರಿ ಕಾರ್ಯಕ್ರಮ ಅಂತೇಳಿ BJP ಅವರು ಸಮಾವೇಶ ಮಾಡ್ತಾರೆ. ಇಲ್ಲ, ಅವರೇ ಸರ್ಕಾರಿ ಯಂತ್ರವನ್ನು ಉಪಯೋಗ ಮಾಡಿಕೊಂಡು ಅವರೇ ಬಸ್ ಮಾಡಿಕೊಂಡು ಅವರನ್ನೆಲ್ಲ ಕರೆಸಿ ಅವರಿಗೆ ಫಲಾನುಭವಿಗಳಂತ. ನಾವು ಫಲಾನುಭವಿಗಳು ಮಾಡಲಿಲ್ಲ, ನೀವು ಅರ್ಥ ಮಾಡಬೇಕು. ಈ ಜಿಲ್ಲೆಯಲ್ಲಿ ಯಾರು ಫಲಾನುಭವಿಗಳ ಸಮಾವೇಶವನ್ನು ಸಾಕಷ್ಟು ಮಾಡಿದ್ರು, ಒಂದು 5 ವರ್ಷದ ಅವಧಿಯಲ್ಲಿ ಎಷ್ಟು ಫಲಾನುಭವಿಗಳ ಸಮಾವೇಶ ಮಾಡಿದ್ರೆ ಅದು ರಾಜಕೀಯವಾಗಿ ಬಳಸಿದ್ದಾರೆ. ಆಡಳಿತ ಯಂತ್ರದ ದುರುಪಯೋಗ. ನಾವು ಅಧಿಕಾರದಲ್ಲಿ ಎಂತ ದುರುಪಯೋಗ ಮಾಡಲಿಲ್ಲ. ನೀವು ಅದನ್ನು ತುಲನೆ ಮಾಡಬೇಕು. ಅವರು ಎಷ್ಟು ಸಮಾವೇಶವನ್ನ ಮಾಡಿದ್ರು, ಫಲಾನುಭವಿಗಳ ಸಮಾವೇಶ ಎಷ್ಟು ಮಾಡಿದ್ರು, ಅದರಲ್ಲಿ ರಾಜ್ಯಕ್ಕೆ ಬಿಟ್ಟು ಬೇರೆ ಏನಿತ್ತು ಅಂತ ಹೇಳುವುದಾದ್ರು ಕೂಡ. ಕೆಲವು ಕಡ್ಡಾಯವಾಗಿ ಕೆಲವು ಈ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತೆ PDOಗಳು ಮತ್ತೆ ಕಾರ್ಯದರ್ಶಿಗಳು ಕಡ್ಡಾಯ ಬರಬೇಕು ಅಂತ ಹೇಳುವಂತ ನಿರ್ದೇಶನ ಸೂಚನೆಗಳು ಕೂಡ ಇತ್ತು. ಹಾಗೆ ಅವರು ಮಾಡಿದ್ದಾರೆ, ನಾವು ಮಾಡಲಿಲ್ಲ ಅದನ್ನು. ಧನ್ಯವಾದಗಳು. ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ. ನಿಗದಿತ ಕೋರ್ಸ್ಗಳ ಜೊತೆಗೆ CET, NEET, JEE, KVPY, CA ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ವಿಶೇಷ ಸರ್ಟಿಫಿಕೇಟ್ ಕೋರ್ಸ್ಗಳು, ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ, ವಿಶಾಲ ಮೈದಾನದ ಸೌಲಭ್ಯ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ, ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನದ ವ್ಯವಸ್ಥೆ, ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, PCMB, PCMC, PCMS, PCMA, ವಾಣಿಜ್ಯ ವಿಭಾಗ, SCBA, SCBA, ECBA, ಕಲಾ ವಿಭಾಗ, HEPS. ಭಾಷೆಗಳು: ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468, 8105072386. ಇಮೇಲ್ ss016puc@gmail.com. ವೆಬ್ಸೈಟ್ www.vivekanandapuc.com. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.